ಆತ್ಮೀಯರೇ, ನಾನು ಕಾರವಾರ ಧರ್ಮ ಕ್ಷೇತ್ರದ ಧರ್ಮಾಧ್ಯಕ್ಷ ಅತಿ ವಂದನೀಯ ಬಿಮಿಂಗ್ ಡಯಸ್. ನಮಗೆ ತಿಳಿದಿರುವ ಹಾಗೆ ಶಿವಮೊಗ್ಗ ಧರ್ಮ ಕ್ಷೇತ್ರದ ಯಾಜಕರಾದಂತಹ ವಂದನೀಯ ಆಂಟನಿ ಪೀಟರ್ ಅವರು ನಮ್ಮ ಮಧ್ಯೆ ಇಲ್ಲ. ಅವರ ಒಂದು ಅಕಾಲಿಕ ಮರಣ ನಮಗೆಲ್ಲರಿಗೂ ದುಃಖವನ್ನು ತಂದುಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಈ ನೋವನ್ನು ಭರಿಸುವಂತಹ ಆ ಒಂದು ಧೈರ್ಯವನ್ನು ದೇವರು ಅವರ ತಂದೆ ತಾಯಿಗಳಿಗೆ, ಸಹೋದರ ಸಹೋದರಿಗೆ ನೀಡಲೆಂದು ನಾನು ಈ ಒಂದು ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ವಂದನೀಯ ಆಂಟನಿ ಪೀಟರ್ ಇವರು ಒಳ್ಳೆಯ ಯಾಜಕರು. ತಮ್ಮ ಯಾಜಕ ಸೇವೆಯಲ್ಲಿ ಅವರು ತಮ್ಮನ್ನೇ ಸಂಪೂರ್ಣವಾಗಿ ಧರ್ಮಸಭೆಗೆ ಕೊಡುವಂತಹದ್ದು, ಜನರಿಗೆ ಸಮರ್ಪಿಸುವಂಥದ್ದನ್ನು ಅವರು ಖಂಡಿತವಾಗಿಯೂ ಮಾಡಿದ್ದಾರೆ. ಅವರು ಸೇವೆ ಸಲ್ಲಿಸಿದಂತಹ ಸ್ಥಳದಲ್ಲಿ ತಮ್ಮ ಪ್ರೀತಿಯ ಸೇವೆಯನ್ನು, ಕರುಣೆಯ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹದ್ದು ಶ್ಲಾಘನೀಯವಾದಂಥದ್ದು. ನಾನು ಈ ಧರ್ಮಕ್ಷೇತ್ರದ ವಿವಿಧ ನಿಯೋಗಗಳ ನಿರ್ದೇಶಕನಾಗಿರುವಾಗ ಅವರು ನನಗೆ ಅಪಾರವಾದಂತಹ ಒಂದು ಸಹಕಾರವನ್ನು ನೀಡ್ತಾ ಬಂದಿದ್ದರು. ಏನೇ ಕಾರ್ಯಕ್ರಮ ನಡೆಸಿ ನಾನು ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತೇನೆ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದು ನನಗೆ ಈಗಾಗಲೂ ಕೂಡ ನನಗೆ ನೆನಪಿಗೆ ಬರ್ತಾ ಇದೆ. ಅಂದರೆ ಅವರ ಒಂದು ಸೇವೆ ಧರ್ಮಸಭೆಗೋಸ್ಕರ, ಜನರ ಒಳಿತಿಗೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ ಎಂಬುದನ್ನು ಅವರು ತಿಳಿದುಕೊಂಡು ಎಲ್ಲ ರೀತಿಯಲ್ಲಿ ಅವರು ತಮ್ಮ ಸಹಾಯವನ್ನು ಕೊಡ್ತಾ ಇದ್ದರು. ಆದರೆ ಇಂದು ನಾವು ಅವರನ್ನು ಅಗಲಿದ್ದೇವೆ, ಅವರು ನಮ್ಮದೇ ಇಲ್ಲ. ಆದರೆ ಉಳಿದಿರುವುದು ಒಂದೇ ಒಂದು ನೆನಪು ಮಾತ್ರ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಇಷ್ಟೇ: ನಮ್ಮ ಧರ್ಮಾಧ್ಯಕ್ಷರಾದಂತಹ ಪರಮ ಪೂಜ್ಯ ಫ್ರಾನ್ಸಿಸ್ ಸರಾವೋ, ಎಲ್ಲ ಯಾಜಕರು, ಧರ್ಮ ಭಗಿನಿಯರು, ಈ ಗುರುಗಳ ತಂದೆ ತಾಯಂದಿರು, ತಂಗಿ, ತಮ್ಮ, ಅವರೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳಲು ಬಯಸ್ತಾ ಇದ್ದೇನೆ. ದಯಾಮಯ ದೇವರು ಈ ನೋವನ್ನು ತಡೆದುಕೊಳ್ಳಲು ಅವರಿಗೆ ಬೇಕಾದಂಥ ಶಕ್ತಿಯನ್ನು ನೀಡಲೆಂದು ಹೇಳ್ತಾ, ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದೇವರು ದಯಪಾಲಿಸೆಂದು ಹೇಳ್ತಾ ಈ ಎರಡು ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಜಯ ಯೇಸು ಕ್ರಿಸ್ತ.